ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾಯಿನ ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಎ ಸದಾನಂದ ಶೆಟ್ರೆಗ್ ಸಾರ್ವಜನಿಕ ಅಭಿನಂದನೆ ಲೇಸ್ ಆಗಸ್ಟ್ 25 ತಾರೀಕು ಶನಿವಾರ ಬಯ್ಯ 4 ಗಂಟೆಗೆ ಕುಡ್ಲದ ಕುದ್ಮುಲ್ ರಂಗರಾವ್ ಪುರಭವನಡು ನಡಪೆರೆ ಉಂಡು ಪಡೆದು ಡಾಕ್ಟರ್ ಸದಾನಂದ ಶೆಟ್ಟಿ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ರವೀಂದ್ರನಾಥ್ ರೈ ಸುದ್ದಿಗೋಷ್ಠಿ ತಿಳಿಸಿದರು. ನಮ್ಮ ಆತ್ಮೀಯ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರಿಗೆ ಪ್ರತಿಷ್ಠಿತ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿಯನ್ನ ನಮ್ಮ ರಾಜ್ಯದ ರಾಜ್ಯಪಾಲರ ಮುಖ ನೀಡಿದೆ. ಅದಕ್ಕೋಸ್ಕರ ನಾವೆಲ್ಲ ಅವರ ಆತ್ಮೀಯರು ಸೇರಿ ಅವರಿಗೊಂದು ಪೌರ ಸನ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚಿಸಿ ಇದೇ ತಿಂಗಳು ತಾರೀಕು 26ಕ್ಕೆ ಮಂಗಳೂರು ಪೂರ್ವಭವನದಲ್ಲಿ ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸದಾನಂದ ಶೆಟ್ಟಿ ಅವರು ಸಾಮಾಜಿಕ ಶೈಕ್ಷಣಿಕ ಅದರಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಬಹಳಷ್ಟು ಗಣನೀಯವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಕುವೆಂಪು ಯೂನಿವರ್ಸಿಟಿ ಅವರು ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಾಡಿದ್ದು ನಡೆಯುವ ಈ ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಅಭಿನಂದನಾ ಭಾಷಣ ಮಾಡಲಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಜಯನಂದನ್, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾಜಿ ಸಚಿವರಾದ ಬಿ ರಮನಾಥ್ ರೈ, ಅಭಯ್ ಚಂದ್ರ ಜೈನ್, ನಿತ್ಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ, ಮಂಗಳೂರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ, ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಜೆ ಶೆಟ್ಟಿ, ಆಳ್ವಾರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾರ್, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಲ ಹರಿಶೆಟ್ಟಿ, ಬೊಂಬೈ ಉದ್ಯಮಿ ಪಾಜಿ ಅಜಿತ್ ರಾಯ್, ಸಂಗೀತ ನಿರ್ದೇಶಕ ಗುರು ಕಿರಣ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದು ಇಂಟರ್ನ್ಯಾಷನಲ್ ಬರ್ಡ್ಸ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಅಭಿನಂದನಾ ಸಮಿತಿ ಗೌರವಾಧ್ಯಕ್ಷ ಎಂಜಿಆರ್ ಗ್ರೂಪ್ನ ವ್ಯವಸ್ಥಾಪನಾ ನಿರ್ದೇಶಕ ಕೆ ಪ್ರಕಾಶ್ ಶೆಟ್ಟಿ ಉಪಸ್ಥಿತರಿರುವರು. ಸಮಾರಂಭದ ಅಂಗವಾಗಿ ಮಧ್ಯಾಹ್ನ 3ಕ್ಕೆ ಪ್ರಸಿದ್ಧ ಗಾಯಕರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಈ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲು ಕ್ರೀಡಾ ಕ್ಷೇತ್ರ ಅಂದ್ರೆ ಪ್ರತಿಯೊಂದು ಈ ಕಬಡ್ಡಿ ಇರಲಿ, ಬಾಸ್ಕೆಟ್ಬಾಲ್ ಇರಲಿ, ಕರಾಟೆ ಇರಲಿ, ವೇಟ್ ಲಿಫ್ಟಿಂಗ್ ಇರಲಿ, ಯಾವೆಲ್ಲ ಕ್ರೀಡೆ ಇದರಲ್ಲಿ ಅದಕ್ಕೆಲ್ಲಕ್ಕೂ ಒಂದು ಗಣನೀಯವಾಗಿ ತನ್ನ ಸೇವೆಯನ್ನು ಒಂದು ಸಲ್ಲಿಸಿದವರಂದ್ರೆ ಡಾಕ್ಟರ್ ಸದಾನಂದ ಶೆಟ್ಟಿ ಅವರು. ಅದಕ್ಕೋಸ್ಕರ ಎಲ್ಲ ಕ್ರೀಡಾ ಕ್ಷೇತ್ರದವರು ಇದರಲ್ಲಿ ನಾವು ಇದನ್ನು ಬಹಳ ಒಂದು ಅದ್ಭುತವಾಗಿ ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ದೊಡ್ಡ ಮೆರವಣಿಗೆ ಮಾಡಬೇಕು ಅಂತ ಎನ್ನುವ ನಿಟ್ಟಿನಲ್ಲಿ ಈಶ್ವರ ಕಟೀಲ್, ಸತೀಶ್ ಕುದ್ವಾಳಿ, ಪುರುಷ ವಿಜಯವರೆಲ್ಲ ತುಂಬಾ ಇದಕ್ಕೆ ಇದಾದ್ರು. ಆದ್ರೂ ಸದಾನಂದ ಶೆಟ್ಟಿ ಮೆರವಣಿಗೆ ಎಲ್ಲ ಬೇಡ, ಕೊಡದಿದ್ರೆ ಪೌರ ಸನ್ಮಾನ ಕೊಡಿ ಅಂತ ಹೇಳಿದಕ್ಕೆ ನಾವು ಎಲ್ಲ ಸೇರಿ ಈ ಪುರಭವನದಲ್ಲಿ ನಾಡ್ದು ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದಕ್ಕೆ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಒಂದು ಸುಂದರವಾಗಿ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಲು ನಿಮ್ಮೆಲ್ಲ ಸಹಕರಿಸಬೇಕು. ಅದಕ್ಕೆ ಆದಷ್ಟು ನೀವು ಪ್ರಚಾರವನ್ನು ಕೊಡಬೇಕು ಅಂತ ಈ ಸಂದರ್ಭ ನಾನು ನಮ್ಮ ಅಭಿನಂದನಾ ಸಮಿತಿಯ ಪರವಾಗಿ ನಾನು ಕೇಳಿಕೊಳ್ತೇನೆ. ಜಿಲ್ಲೆದ ಶೈಕ್ಷಣಿಕ ರಂಗಡು ಸಾಧನೆ ಮಲ್ತಿನ ತಂದೆ ಜಿಲ್ಲೆದ ಕ್ರೀಡಾ ಕ್ಷೇತ್ರಗ ದಿಂಜ ಕೊಡುಗೆ ಕೊಡ್ದು ಕ್ರೀಡಾ ಸಂಘಟನೆಡ್ಲ ದುಂಬುಪುನ ಸದಾನಂದ ಶೆಟ್ರೇನು ಕ್ರೀಡಾ ಪ್ರೇಮಿಲನ ಪರವಾದ ಅಭಿನಂದಿಸಾಯರೆ ಈ ಕಾರ್ಯಕ್ರಮನ ಅಟನೆ ಮಲ್ತದರು. ಸಂಸದರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮನ ವಹಿಸಿರವುಳ್ಳರು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅಭಿನಂದನಾ ಭಾಷಣ ಮಲ್ಪೆರವುಳ್ಳರು. ಕರ್ನಾಟಕ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್, ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಜಯಾನಂದ್ ಅಂಚನ್, ಶಾಸಕರು ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾಜಿ ಸಚಿವರು ವಿ ರಮನಾಥ್ ರೈ ಸೇರಿನಂಚ ಗಣ್ಯಾತಿ ಗಣ್ಯರು ಪಾಲ್ಪಡೆಯರುಳ್ಳರು. ಸಮಾರಂಭದ ಅಂಗವಾದ ಮಧ್ಯಾಹ್ನ 3 ಗಂಟೆದ್ದು ಪುಗರ್ತದ ಗಾಯಕಿಯರದು ಸುಗಮ ಸಂಗೀತ ನಡಪೆರ ಉಂಡು ಪಡೆದು ರವೀಂದ್ರನಾಥ್ ರೈ ಕಾರ್ಯಕ್ರಮದ ಸಂಪೂರ್ಣ ವಿವರ ಕೊರಿಯರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಕಟೀಲ್, ಕಾರ್ಯದರ್ಶಿ ಪುರುಷೋತ್ತಮ್ ಪೂಜಾರಿ, ಉಪಾಧ್ಯಕ್ಷರು ಎನ್.ಜೆ. ನಾಗೇಶ್, ಸತೀಶ್ ಕುಮಾರ್ ಕುದ್ರೋಳಿ, ಎ. ಉಮೇಶ್ ಗಟ್ಟಿ, ಸಂಚಾಲಕರು ಲೀಲಾಕ್ಷ ಕಕ್ಕೇರ, ಪಿ.ಬಿ. ಹರೀಶ್ ರೈ, ಜಗನ್ನಾಥ್ ಶೆಟ್ಟಿ ಬಾಳ, ಪ್ರಕಾಶ್ ಕಾರಂತ್, ಡಿ.ಎಂ. ಅಸ್ಲಂ ಸುದ್ದಿಗೋಷ್ಠಿಗೆ ಎತ್ತರು. ಕ್ರೀಡಾ ಕ್ಷೇತ್ರದಲ್ಲಿ ಅವರು ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ 1983, 93, 2003 ಹೀಗೆ 10 ವರ್ಷಕ್ಕೊಂದು ಸಲ ನಾವು ಪವರ್ ಲಿಫ್ಟಿಂಗ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ನಮ್ಮ ಮಂಗಳೂರಿನಲ್ಲಿ ನಡೆಸ್ತಾ ಬಂದಿದ್ದೇವೆ.
ಆ ಒಂದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಮತ್ತೆ 10 ವರ್ಷದಲ್ಲಿ ಯಾರು ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದೀಗ 2022ರಲ್ಲಿ ಕೂಡ ಈ ಚಾಂಪಿಯನ್ಶಿಪ್ ನಡೆದಿದೆ. ಅದಲ್ಲದೆ ಮಂಗಳೂರಿನ ಇತಿಹಾಸದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ, ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ನಾವು ಶ್ರೀ ಸದಾನಂದ ಶೆಟ್ಟಿಯವರ ನೇತೃತ್ವದಲ್ಲಿ 1995ರಲ್ಲಿ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ನಡೆಸಿದಂಥ ಹೆಮ್ಮೆ ನಮ್ಮದು. ಅವರು ಕೇವಲ ಪವರ್ ಲಿಫ್ಟಿಂಗ್ ಮಾತ್ರ ಅಲ್ಲ, ಎಲ್ಲ ಕ್ರೀಡೆಗಳಿಗೆ ತನ್ನಿಂದಾದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಆ ಕ್ರೀಡೆಯನ್ನು ನಮ್ಮ ರಾಜ್ಯದಲ್ಲಿ ಬೆಳೆಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರು ಬ್ಯಾಡ್ಮಿಂಟನ್ ಇರಬಹುದು, ಕರಾಟೆ ಇರಬಹುದು, ಇನ್ನಿತರ ಹಲವಾರು ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸನ್ಮಾನ ಮಾಡುವುದು ಸಮಯೋಚಿತ ಅಂತೇಳಿ ನಾವು ಭಾವಿಸಿದ್ದೇವೆ. ಕ್ರೀಡಾಪಟುಗಳೆಲ್ಲರೂ ಇದಕ್ಕೆ ಬಹಳಷ್ಟು ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಾವು ಇತ್ತೀಚೆಗಷ್ಟೇ ಹಲವಾರು ಮೀಟಿಂಗ್ಗಳಲ್ಲಿ ಹಲವಾರು ಕ್ರೀಡಾ ಸಂಘಟನೆಗಳನ್ನು ಕರೆದು ಅವರೊಂದಿಗೆ ಸಮಾಲೋಚನೆ ನಡೆಸಿದಾಗ ಎಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ನಮಗೆ ಅವರನ್ನು ಸನ್ಮಾನಿಸಲು ಉತ್ತಮವಾದಂಥ ಉತ್ಸಾಹವನ್ನು ತೋರಿದ್ದಾರೆ. ನಾಡಿದ್ದು ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನಿಂದ ರಾಜ್ಯದಾದ್ಯಂತ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳು ಮತ್ತು ನಮ್ಮ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸುವಂಥ ಸಾಧ್ಯತೆ ಇದೆ. ಅದೇ ರೀತಿ ಎಲ್ಲ ಕ್ರೀಡೆಗಳಿಂದ ಕೂಡ ಕ್ರೀಡಾಪಟುಗಳು ಮತ್ತು ಕ್ರೀಡಾಧಿಕಾರಿಗಳು ಮತ್ತು ಕ್ರೀಡಾ ಪದಾಧಿಕಾರಿಗಳು ಭಾಗವಹಿಸುವಂಥ ಎಲ್ಲ ಸಾಧ್ಯತೆ ಇದೆ. ಈ ಒಂದು ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ತಮ್ಮೆಲ್ಲರ ಕೂಡ ಪ್ರೋತ್ಸಾಹದ ಕೂಡ ತುಂಬ ಅಗತ್ಯತೆ ಇದೆ ಎಂದು ನನ್ನ ಭಾವನೆ. ಸ್ಟೂಡೆಂಟ್ ನಾವು ಹೇಳ್ತೇವೆ, ಈಗ ಜಗತ್ತಿನ ಸುಪ್ರಸಿದ್ಧ ಹೃದಯ ತಜ್ಞ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ನಮ್ಮ ಕರಾಟೆಯ ಇಲ್ಲಿ ಸದಸ್ಯರಿದ್ದರು. ನಾನ್ ಚಾಕ್ರಿಯವರು ಸ್ಪೆಷಲಿಸ್ಟ್ ಆಗಿದ್ರು. ಅದೇ ರೀತಿ ತೇಜಮಯ್ಯರು, ಮಾಜಿ ಮೇಯರ್, ಈ ನಮ್ಮ ಇಂಡಿಯನ್ ಕರಾಟೆ ಇಲ್ಲಿಯ ಶುರುವಿನ ಸ್ಟೂಡೆಂಟ್. ಈ ಸಲ ನಮಗೆ ಇಲ್ಲಿ ಬಂದು 50 ವರ್ಷ ಆಗ್ತಿದೆ. ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಒಂದು ಲೆಕ್ಕದಲ್ಲಿ ಕರಾಟೆಗೆ ಸದಾನಂದ ಶೆಟ್ಟಿ ಒಂದು ದೇವರಿದ್ದಾಗೆ, ಅಷ್ಟು ರೀತಿಯ ಒಳ್ಳೆ ರೀತಿ ನಮಗೆ ಸಹಕಾರಗಳಿದೆ. ಪ್ರತಿ ವರ್ಷ ನಾವು ಯಾವುದೇ ಕಾರ್ಯಕ್ರಮ ಮಾಡಿ ನಮಗೆ ತನ್ನ ಮನ ಧನ ಏನಿರ್ತಾರೆ ಅದನ್ನೆಲ್ಲ ಸಹಾಯ ಮಾಡ್ತಿದ್ರು. ಎಲ್ಲ ರೀತಿಯಿಂದ ಪ್ರೋತ್ಸಾಹ ಮಾಡ್ತಿದ್ರು. ಯಾವ ಒಂದ್ಸಲ ಕಿಂಡಿಗೊಳ್ಳಿಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ ಮಾಡಿ. ಯಾಕಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ, ಕ್ರೀಡೆಗೆ ತುಂಬಾ ಪ್ರೋತ್ಸಾಹಗೊಳ್ಳುವಂತ ವ್ಯಕ್ತಿ. ಅವರನ್ನು ಅವಶ್ಯಕವಾಗಿ ಕುವೆಂಪು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಸಿಗ್ತದೆ. ನಾವೆಲ್ಲ ಅವರ ಸಂತೋಷದಿಂದ ಅದನ್ನು ಸಂಭ್ರಮಿಸಬೇಕಾದ್ರೆ ಒಬ್ಬ ಕ್ರೀಡೆಗೆ ಪ್ರೋತ್ಸಾಹ ಕೊಡಿದಂತ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿದ್ರೆ ಸದಾನಂದ ಶೆಟ್ಟಿ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಎಲ್ಲರಿಗೆ ಸಂತೋಷ ಆಗ್ತದೆ. ಆದ್ರಿಂದ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದ ಕಾರ್ಯಕ್ರಮ ಬಂದು ಅದನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶ್ರೀಮಾನ್ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಹಕಾರವನ್ನು ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತಹ ಅನೇಕ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಲ್ಲಿಸಿದ್ದಾರೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ನಮ್ಮ ದೇಶದ ಕಬಡ್ಡಿ ಕ್ರೀಡಾಪಟು ಮಮತಾ ಪೂಜಾರಿ ಇಂಡಿಯನ್ ಕಬಡ್ಡಿ ಸಂಸ್ಥೆಯ ನಾಯಕಿಯಾಗಿ ಆರಿಸಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂದ ಗೌರವ ಅಂತೇಳಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಮಮತಾ ಪೂಜಾರಿಯನ್ನು ಸುಮಾರು 1 ವರ್ಷದ ಕಾಲದ ತನಕ ಸದಾನಂದ ಶೆಟ್ಟಿಯವರು ತಮ್ಮ ಹಾಸ್ಟೆಲ್ನಲ್ಲಿ ಇರಿಸಿಕೊಂಡು ಅವನಿಗೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನೀಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಇದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಒಂದು ಹಳ್ಳಿಯಿಂದ ಬಂದಂತಹ ಒಬ್ಬ ಶಾರೀರಿಕ ನಿರ್ದೇಶಕನಾಗಿ ಮಂಗಳೂರಿಗೆ ಬಂದಾಗ ನನ್ನನ್ನು ಬೆನ್ನು ತಟ್ಟಿ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡಿದಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಸದಾನಂದ ಶೆಟ್ಟಿಯವರು. ಆದ್ದರಿಂದಾಗಿ ಒಲಿಂಪಿಕ್ನಲ್ಲಿ ಸಹನಾ ಕುಮಾರಿ ಭಾಗವಹಿಸಲಿಕ್ಕೆ ಅವಳನ್ನು ಕರೆದುಕೊಂಡು ಬಂದು ಅವರ ಮನೆಯಲ್ಲಿ ಇರಿಸಿಕೊಂಡು ಅವಳಿಗೆ ಸನ್ಮಾನ ಮಾಡಿ ಸುಮಾರು 1,38,000 ರೂಪಾಯಿಯನ್ನು ಒಟ್ಟು ಗೂಡಿಸಿ ಅವಳನ್ನು ಒಲಿಂಪಿಕ್ಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಸದಾನಂದ ಶೆಟ್ಟಿಯವರು. ಆದ್ದರಿಂದ ಅವರ ಪೌರ ಸನ್ಮಾನ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆದು ನಮ್ಮ ಮಂಗಳೂರಿನ ಜನತೆಗೆ ಅವರು ಕೊಟ್ಟಂತಹ ಕಾಣಿಕೆಯನ್ನು ನಾವೆಲ್ಲ ಸ್ಮರಿಸುತ್ತಾ ಬಹಳ ಅದ್ದೂರಿಯಾಗಿ ಅದು ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನೀಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸತ್ಯ ಮಾತಾದರಲ್ಲಿ 2 ಮಾತಿಲ್ಲ. ಯಾಕಂದರೆ ನಾವೊಂದು 15 ವರ್ಷದಿಂದ ಈ ಫುಟ್ಬಾಲ್ ಸಂಘಟನೆ ಒಂದು ಪೋಷಕರಾಗಿದ್ದಾರೆ ಅವರು. ನಾವು ಅವರನ್ನು ಪೋಷಕರಾಗಿ ನಮ್ಮ ಸಂಘಟನೆ ಇಟ್ಟಿದೆ. ನಾವು ಯಾವಾಗಲೂ ಯಾವುದೊಂದು ಕ್ರೀಡೆ ವಿಷಯ ಬಂದರೆ, ಫುಟ್ಬಾಲ್ ವಿಷಯ ಬಂದರೆ ಅವರು
ಏನಾದರೂ ಸಹಾಯ ಕೊಡೋದೇ ಕಲಿಸೋದಿಲ್ಲ, ಮಾಡಿ ನೀವು ಮಾಡ್ತಾ ಇರಬೇಕು. ಈಗಲೇ ನಮಗೆ ಸುಮಾರು 15 ವರ್ಷದಿಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮಾಡ್ತೇನೆ. ನಿಮ್ಮ ಸಹಕಾರ ಖಂಡಿತ ಇದಕ್ಕೆ ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮಾಧ್ಯಮದ ಎಲ್ಲ ಬಂಧುಗಳೇ, ಇದು ನಮಗೊಂದು ಸದಾನಂದ ಶೆಟ್ಟಿ ಅವರು, ಡಾಕ್ಟರ್ ಸದಾನಂದ ಶೆಟ್ಟಿ ಅವರು ಜನಸಾಮಾನ್ಯರಲ್ಲಿ ಒಬ್ಬರು. ಅವರು ಯಾರು ಬಂದು ಸಹ ಅವರನ್ನು ಪ್ರೀತಿಯಿಂದ, ಅವರು ಯಾರನ್ನು ಮನಸ್ಸು ನೋವು ಮಾಡದೆ ಆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೆ ಅವರು ಪ್ರೋತ್ಸಾಹ ಕೊಟ್ಟಂತ ಒಂದು ಅದ್ಭುತ ವ್ಯಕ್ತಿ. ಅಂತ ಸಮಾಜ ಸೇವಕರನ್ನು ನಮಗೆ ಗುರುತಿಸಿ ಅವರನ್ನು ಗೌರವ ಮಾಡುವ ಒಂದು ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿದೆ ಅಲ್ಲ, ಇದು ನಮಗೆ. ಸೊ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಇವತ್ತಿನ ಮಾಧ್ಯಮ ಬಂಧುಗಳೇ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಬಂದು ಇದನ್ನೆಲ್ಲ ಕವರ್ ಮಾಡಿ ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದ. 26ನೇ ತಾರೀಕಿಗೆ ಸರಿಯಾಗಿ 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಎಲ್ಲ ಮಾಧ್ಯಮ ಮಿತ್ರರು ಆ ಸಮಯದಲ್ಲಿ ನಮ್ಮ ಜೊತೆ ಇರಬೇಕು ಅಂತ ವಿನಂತಿ ಮಾಡಿಕೊಂಡು